ಕಾರ್ಯಕ್ರಮವನ್ನು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಿದಂತಹ ಸಂಸದರಾಗಿರತಕ್ಕಂಥ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ನಾವು ಕೊಡ್ತಾ ಇದ್ದೇವೆ. ಅವರಿಗೆ ಮೊದಲ ಸೇವಡಿಯವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಹಳ ದೀರ್ಘಕಾಲ ಆಗಲೇ ಬಂದಿದ್ದು ನಮ್ಮ ಶಾಸಕರು ತಡವಾಗಿ ಬಂದಾಗ ಕೂಡ ಶಾಸಕರು ಬಂದ ನಂತರವೇ ಉದ್ಘಾಟನೆ ಮಾಡ್ತೇನೆ ಅನ್ನುವ ಮೂಲಕ ನಾಯಕತ್ವ ಮತ್ತು ಸ್ಥಳೀಯ ಶಾಸಕರಿಗೆ ಕೊಡುವಂತಹ ಗೌರವವನ್ನು ನಮ್ಮದು ಸಂಸದರಾಗಿ ಕೊಟ್ಟದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಗಮನಿಸ್ತೇನೆ. ಇದು ನಾಯಕತ್ವದ ಗುಣ ಅಂತ ನಾವು ಹೇಳುವಂಥದ್ದು. ನಮ್ಮ ಶಾಸಕರಾದಂತಹ ವೇದವ್ಯಾಸ ಕಾಮತ್ರವರು ಆಗಮಿಸಿದ್ದಾರೆ. ಅವರನ್ನು ಕೂಡ ತುಂಬ ಹೃದಯದಿಂದ ನಾನು ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅರವಿಂದ್ ಅವರು ನಮ್ಮ ಪಾಲುದಾರರಾಗಿರತಕ್ಕ ಅರವಿಂದ್ ಅವರವರಿಗೆ ಸ್ವಾಗತಿಸಬೇಕಾಗಿರ್ತದೆ. ನಮ್ಮ ಜೊತೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದಕ್ಕಿಂತ ಶ್ರೀಮತಿ ಮೀನಾಕ್ಷಿ ಶಾಂತಿಗೂಡ ಅವರು ಬಂದಿದ್ದಾರೆ. ಅವರನ್ನು ಕೂಡ ತುಂಬ ಹೃದಯದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಅಸ್ಗರ್ ಅವರು ಉಪಚಾರವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಜೊತೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ಮಾಜಿ ಅಧ್ಯಕ್ಷರು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ನಮ್ಮೆಲ್ಲರ ಆತ್ಮೀಯರು, ನಮ್ಮ ರಾಜಕೀಯ ಗುರುಗಳು ಆಗಿರತಕ್ಕಂಥ ಸನ್ಮಾನ್ಯ ಮೋನು ಭಂಡಾರಿ ಅವರು ಬಂದಿದ್ದಾರೆ. ಅವರನ್ನು ತುಂಬ ಹೃದಯದಿಂದ ನಾವು ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಅಶ್ರಫ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮವರೇ ಮತ್ತು ಇದರ ಸ್ಥಾಪಕರು ಮತ್ತು ಇದರ ಸಿಇಒ ಆಗಿರತಕ್ಕಂಥ ಶ್ರೀಯುತ ಚಿರಾಗ್ ಭಟ್ ಅವರು ಇದ್ದಾರೆ. ಅವರು ಇದರ ಫೌಂಡರ್ ಮತ್ತು ಸಿಇಒ ಆಗಿದ್ದಾರೆ ಭಾರತ ದೇಶಕ್ಕೆ. ಸೊ ನಮಗೆ ಇದನ್ನ ಇಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ಕೂಡ ಅವರೇ ಆಗಿದ್ದಾರೆ. ಅವರನ್ನು ತುಂಬ ಹೃದಯದಿಂದ ಈ ಸಂದರ್ಭದಲ್ಲಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಅರವಿಂದ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆಯಲ್ಲಿ ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಮುಖಂಡರು, ಭಾರತೀಯ ಕಿಸಾನ್ ಘಟಕ ಇದರ ಜಿಲ್ಲೆಯ ಅಧ್ಯಕ್ಷರಾಗಿರತಕ್ಕಂಥ ಹೈದರ್ ಪ್ರತಿಪಾಡಿ ಅವರು ಇದ್ದಾರೆ. ಅವರನ್ನ ಕೂಡ ತುಂಬ ಹೃದಯದಿಂದ ನಾನು ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಅಸ್ಗರ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಸಂಸ್ಥೆಯ ನಿರ್ದೇಶಕರಾಗಿ ದಕ್ಷಿಣ ಭಾರತ ನಿರ್ದೇಶಕ ನಜೀಬ್ ಅವರಿದ್ದಾರೆ. ಅವರನ್ನ ಕೂಡ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಫಜಲ್ ಅವರು ಹೂಗುಚ್ಛವನ್ನು ನೀಡಬೇಕು. ಒಂದೇ ವಾಕ್ಯದಲ್ಲಿ ಹೇಳುವುದಾದರೆ ಇದನ್ನ ಇಡೀ ಭಾರತ ದೇಶದಲ್ಲಿ ಇದರ ಸ್ಥಾಪಕರಾಗಿದ್ದವರು ನಮ್ಮ ಚಿರಾಗ್ ಭಟ್ ಅವರಾಗಿದ್ದಾರೆ. ಇದರ ಉದ್ದೇಶ ಏನಾಗಿದೆ ಅಂತ ಹೇಳಿದ್ರೆ ಇಷ್ಟೇ. GST ಅನ್ನುವಂಥದ್ದು ಈಗ ನಿಮಗೆ ಗೊತ್ತಿದೆ, ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಒಂದು ಯೋಜನೆಗಳಾಗಿದೆ. ಈ ದೇಶದಲ್ಲಿ ಬರೀ 10 ರಿಂದ 15% ಜನ ಮಾತ್ರ GST ಅನ್ನ ಈಗ ಅದು ಕಡ್ಡಾಯವಾಗಿ ಮಾಡದ ರೀತಿಯಲ್ಲಿ ಇದ್ರೂ ಕೂಡ 8.2 GDPಗೆ ನಮ್ಮ ದೇಶ ಯಾವ ರೀತಿ ಪ್ರಗತಿ ಹೊಂದಿದೆ ಅಂತ ನಮಗೆ ಗೊತ್ತಿದೆ. ಆದರೆ ಈ ದೇಶದ ಎಲ್ಲರೂ GDPಗೆ ಬರಬೇಕು ಅನ್ನುವಂಥ ಒಂದು ಅವಕಾಶವನ್ನು ಇಟ್ಟುಕೊಂಡು ಇಂತಹ ಕೇಂದ್ರಗಳನ್ನ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಅನುಮತಿಯನ್ನ ಪಡೆದವರು ಇದನ್ನ ಪಡೆದಿದ್ದಾರೆ. ನಾವೀಗ ಇಡೀ ಕರ್ನಾಟಕ ರಾಜ್ಯದ ಇದರ ಜವಾಬ್ದಾರಿಯನ್ನು ಮತ್ತು ಇದರ ಏಜೆನ್ಸಿಯನ್ನ ಫಜಲ್ ಅಸೈಗೋಳಿ ಅವರು ಪಡೆದಿದ್ದಾರೆ. ಫಜಲ್ ಅಸೈಗೋಳಿ ಅವರಿಂದ ಕರ್ನಾಟಕ ರಾಜ್ಯದ ಎಲ್ಲ ಫ್ರಾಂಚೈಸಿಯನ್ನ ನಾವು ಮತ್ತು ನಮ್ಮ ಅರವಿಂದ್ ಅವರು ನಾವು ಅದನ್ನು ಪಡೆದು ಕರ್ನಾಟಕ ರಾಜ್ಯಕ್ಕೆ ಇದನ್ನು ಹಂಚುವಂತ, ವಿತರಿಸುವಂತ, ಕೊಡುವಂತಹ ಎಲ್ಲ ಜವಾಬ್ದಾರಿಯನ್ನ ನಾನು ಮತ್ತು ಅರವಿಂದ್ ಅವರು ನಾವು ಇದನ್ನ ಅಗ್ರಿಮೆಂಟ್ ಪ್ರಕಾರ ನಾವು ಪಡೆದಿದ್ದೇವೆ. ಅಂದ್ರೆ ವಿಷಯ ಇಷ್ಟೇ, ಒಂದು CA ಹತ್ರ ಹೋದಾಗ ಆಗುವಂತಹ ನಿಮಗೆ ಏನು ಸರ್ವಿಸ್ ಚಾರ್ಜ್ ಕೊಡ್ತೇವೆ ಅದರ 90% ನಮ್ಮಲ್ಲಿ ಕಡಿಮೆ ಆಗ್ತದೆ. ಈ GST ಕೇಂದ್ರಕ್ಕೆ ಯಾರಾದರೂ ಬಂದಾಗ ಇಡೀ ದೇಶದಲ್ಲಿ GST ಅನ್ನು ಏನು ನಾವು ಕೆಲಸ ಮಾಡಿ ಸರ್ವಿಸ್ ಚಾರ್ಜ್ ಕೇವಲ 1350 ರೂಪಾಯಿ ಮಾತ್ರ ಪಡೆಯತಕ್ಕಂಥದ್ದು ಇಡೀ ದೇಶದಲ್ಲಿ ಒಂದೇ ವ್ಯವಸ್ಥೆಗಳಿದು. ಆಮೇಲೆ ರಿಟರ್ನ್ಸ್ ಆಗಿರ್ಬೋದು, ಇದಾಗಿ ಅಂದ್ರೆ ಒಂದು CA ಏನು ಮಾಡ್ತಾ ಇದ್ದಾರೆ ಅದನ್ನು ಈ ಹಬ್ನಲ್ಲಿ
ನಾವು ಇದನ್ನ ಮಾಡಿಕೊಡ್ತೇವೆ. ನಿಮಗೆ ವ್ಯತ್ಯಾಸ ಏನಂತ ಹೇಳಿದ್ರೆ ಅವರಲ್ಲಿ ಹೋದಂತ 90% ಉಳಿತಾಯ ಇಲ್ಲಿ ಆಗುತ್ತೆ ಮತ್ತು ಆ ಮೂಲಕ ಜನರು ಕೂಡ GST ಗೆ ಬರುವ ಹಾಗೆ. ಆಮೇಲೆ ಆ GST ಏನು ಸರ್ಕಾರಕ್ಕೆ ಕಟ್ತಾ ಇದ್ದಾರೆ ಅದು ಸರ್ಕಾರದ ದುಡ್ಡು, ಅದನ್ನು ಯಾರಿಗೂ ಏನು ಮುಟ್ಲಿಕ್ಕೆ ಆಗುದಿಲ್ಲ, ಅದು ಇಡೀ ಭಾರತ ದೇಶದಲ್ಲೇ ಹೋಗುತ್ತೆ. ಸರ್ವಿಸ್ ಚಾರ್ಜ್ ಅಂತೇಳಿ ನಾವು ಏನು 1350 ನಾವು ತೆಗಿತೇವೆ, ಅದರಲ್ಲಿ ಹಬ್ಬ ಮೇಂಟೆನೆನ್ಸ್ ಮಂತದೆಲ್ಲ ಮಾಡುವಂತ ರೀತಿಗಳು ವಿವಾದಗಳು ಇದರಿಂದ ಈಗ ಏನಾಗಿದೆ ಅಂತ ಹೇಳಿದ್ರೆ, ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಶಃ ಒಂದು ತಿಂಗಳೊಳಗೆ ನಮ್ಮ ಸಂಸದರ ಮಾರ್ಗದರ್ಶನ ನಾವು ಒಂದು 70 ಹಬ್ಬಗಳನ್ನ ನಾವು ಆರಂಭ ಮಾಡಬೇಕಂತ. ಈಗಾಗಲೇ 30 ಹಬ್ಬನ್ನ ಪಡ್ಕೊಳ್ಳಿಕ್ಕೆ ನಮ್ಮಲ್ಲಿ ಜನ ಕೂಡ ಬಂದಿದ್ದಾರೆ. ಇದರಲ್ಲಿ ನಾವು ಕೂಡ ಯಾರಿಗೆ ಕೊಡುವಾಗ ಕೂಡ ನಾವು ಯಾವ ರೀತಿ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಯಾರು ಕೆಲಸ ಮಾಡಬೇಕಾದ ಇದರಲ್ಲಿ ಉದ್ಯೋಗ ಸೃಷ್ಟಿಗಳು ಕೂಡ ಈಗ ಏನೋ ಮಾಡಿದ್ದಾರೆ ಅಂತ ಕೇಳಿದಾಗ ಕೇಂದ್ರ ಸರ್ಕಾರ ಪರೋಕ್ಷವಾಗಿ ಕೊಟ್ಟದಂತ ಹೇಳ್ಬೋದು. ಈ ಒಂದು ಅವಕಾಶವನ್ನ ನಮ್ಮ ಚಿರಾಗ್ ಭಟ್ ಅವರಿಗೆ ಕೊಟ್ಟಿದ್ದರಿಂದ, ಅವರು ನಮಗೆ ಕೊಟ್ಟಿದ್ದರಿಂದ ನಾವು ಇಲ್ಲಿ 70 ಹಬ್ಬಗಳನ್ನು ಮಾಡುವಾಗ ಒಂದು 70 ಸುಶಿಕ್ಷಿತರಿಗೆ ಇಲ್ಲಿ ಕೆಲಸ ಸಿಗತ್ತೆ. ಒಂದೊಂದು ಹಬ್ಬಿಗೆ ಒಬ್ಬೊಬ್ರು, ಆಮೇಲೆ ಹಬ್ಬ ಮಾಲೀಕರು ಅಂತ ಹೇಳಿದ್ದಾರೆ, ಅವರಿಗೆ ಕೂಡ ಉದ್ಯೋಗ ಸೃಷ್ಟಿ. ಈ ರೀತಿ ಮಾಡತಕ್ಕಂಥದ್ದು ಈ ಸರಳ ಪುಟ್ಟದ ಹಬ್ಬಗಳನ್ನ ಮಾಡುವಂತ ವಿಧಾನಗಳು ಅದೆಲ್ಲ ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ನಾವು ಇದು ಮಾಡ್ತೇವೆ. ಅಂತೂ ಒಂದು ರೀತಿಯಲ್ಲಿ ಸೇವೆಯೂ ಹೌದು, ಉದ್ಯೋಗವೂ ಹೌದು, ಎಲ್ಲವೂ ರೀತಿಯಲ್ಲಿ ನಾವು ಇದನ್ನ ಮಾಡುವಂತ ಒಂದು ಇದನ್ನ ನಾವು ಮಾಡಿದ್ದೇವೆ. ಅದರಿಂದಾಗಿ ನಾವು ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲದ, ಆಮೇಲೆ ಯಾವುದೇ ರೀತಿಯ ಇದರಲ್ಲಿ ಇಲ್ಲದಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡಿಕೊಂಡು ಅವರ ನಿಜವಾಗಿ ಅವರ ಕೆಲಸ ಮಾಡಬೇಕು ಇದು ಮಾಡಬೇಕು ಅನ್ನತಕ್ಕಂಥವ್ರು ನಾವು ಸ್ಕ್ರೀನಿಂಗ್ ಮಾಡಿಕೊಂಡು ನಾವು ನೇಮಕ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಯಾರಾದ್ರೂ ಒಬ್ರು ಏನಾದ್ರು ಮಾಡಿದಾಗ ಅದು ನಮ್ಮ ಒಟ್ಟು ವ್ಯವಸ್ಥೆಗೆ ಮಾರಕ ಆಗಬಾರದು ಅನ್ನುವ ರೀತಿಯಲ್ಲಿ ಕೂಡ ಈಗಾಗಲೇ ನಾವು 40 ಮಂದಿಗೆ ತರಬೇತಿಯನ್ನು ನಿನ್ನೆ ಕೊಟ್ಟಿದ್ದೇವೆ. ನಾವೀಗ ನಮ್ಮ ಪಾರ್ಟ್ನರ್ ಆಗಿ ಅರವಿಂದ್ ಅವರು ಒಂದು ಅನೌನ್ಸ್ ಕೂಡ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾಳೆಯಿಂದಲೇ ಆ 40 ಮಂದಿಗೆ ಬೇಕಾದ್ರೆ ನಾವು ಉದ್ಯೋಗವನ್ನ ನಾಳೆಯಿಂದಲೇ ಆರಂಭ ಮಾಡ್ಕೊಂಡು ನಮ್ಮ ಹಬ್ಬ ಹತ್ತಾದ್ರೂ ಕೂಡ, ಯಾಕಂತ ಹೇಳಿದ್ರೆ ಅವರು ಇನ್ನು ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದು ಆ ಬಂದಂತ ಎಲ್ಲ ತರಬೇತಿ ಪಡೆದಂತ ವ್ಯಕ್ತಿಗಳು ಕೂಡ ಅವರಿಗೆ ಬಹಳ ಸಂತೋಷ ಆಗಿದೆ. ಅಂದ್ರೆ ಒಂದು ಉದ್ಯೋಗ ಕೂಡ ನಾವು ಮಾಡುವಂತ ಪ್ರಮಾಣ ಮಾಡಿದ್ದೇವೆ. ಇಷ್ಟು ಸರಳವಾಗಿ ನಾವು ಹೇಳಿದ್ದೇವೆ, ಹೆಚ್ಚು ಹೇಳಲಿಕ್ಕಿಲ್ಲ, ಸಂಸದರಿಗೆ ಇದೆಲ್ಲ ನಾವು ಅವರ ಅಮೃತ ಹಸ್ತದಿಂದ ಈಗ ಅದೇ ರೀತಿ ನಮಗೆ 10 ದಿವಸಗಳ ಕಾಲ ಇಲ್ಲಿ ನಿಂತು ಸಂಪೂರ್ಣವಾಗಿ ನಮಗೆ ಇದಕ್ಕೆ ಅರ್ಚನಾ ಅವರು ಮೇಡಮ್ ಇಲ್ಲಿದ್ದಾರೆ, ಅರ್ಚನಾ ಪರಿವರ್ತನೆಗಳು ಆಗ್ತಾ ಇದ್ದಾವೆ. ಇದು ನೀತಿ ಆಯೋಗ ರಚನೆ ಆದಮೇಲೆ ಸರ್ಕಾರಿ ಯಂತ್ರದಲ್ಲಿ ಬದಲಾವಣೆ, ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಬಂದಿರತಕ್ಕಂಥ ಟ್ಯಾಕ್ಸ್ ಪದ್ಧತಿಗಳೇನಿದ್ದಾವೆ ಇದರಲ್ಲಿ ಪರಿವರ್ತನೆಗಳಾಗಬೇಕು. ಒಂದೊಂದು ರಾಜ್ಯಕ್ಕೆ ಒಂದೊಂದು ಕಡೆ ಬೇರೆ ಬೇರೆ ರೀತಿಯಿಂದ ಇರತಕ್ಕಂಥದ್ದನ್ನು ಪರಿವರ್ತನೆ ಮಾಡಿ ಜನರಿಗೆ ಅನುಕೂಲಕರ ಮಾಡಬೇಕು ಅನ್ನತಕ್ಕಂಥದ್ದು GST ಉದ್ದೇಶ. ದೇಶದಲ್ಲಿ ಎಲ್ಲರೂ ಟ್ಯಾಕ್ಸ್ನ ಒಳಗೆ ಬರಬೇಕು ಅನ್ನುವಂಥದ್ದು ಕಾರಣೀಭೂತ ಆಗಿರುವುದು. GST ಬಂದ ಮೇಲೆ ಇವತ್ತು ದೇಶದಲ್ಲಿ ಪರಿವರ್ತನೆಗಳನ್ನು ಕಂಡಿದ್ದೇವೆ. ದೇಶದ ಆರ್ಥಿಕ ಸುಸ್ಥಿತಿಯು ಚೆನ್ನಾಗಿ ಆಗಿರುವಂಥದ್ದನ್ನು ಕಂಡಿದ್ದೇವೆ. ಆದರೆ GST ರಚನೆ ಆಗಿ ಇವತ್ತು 1.5 ವರ್ಷಗಳು ಆದಾಗ ಭಾಳಷ್ಟು ಜನರಿಗೆ ಸಮಸ್ಯೆಗಳಿದ್ದಾವೆ. ಇನ್ನೂ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥದ್ದು ನಾವು ಕಂಡಿದ್ದೇವೆ. ಆದರೆ ಇಂತಹ ಸುವಿಧಾ ಕೇಂದ್ರಗಳ ಮುಖಾಂತರ GSTಗೆ ಮಾಹಿತಿಗಳನ್ನು ಒದಗಿಸ್ತಕ್ಕಂಥದ್ದು, GSTಯ ಸಂಬಂಧ ಇರತಕ್ಕಂಥ ಸುಲಭ ವಿಧಾನಗಳನ್ನು ಹೇಳಿಕೊಡ್ತಕ್ಕಂಥದ್ದು, ಸಾಮಾನ್ಯ ವ್ಯಾಪಾರಿಯು ಇದರೊಳಗೆ ಬರಬೇಕಾಗಿರ್ತಕ್ಕಂಥ ಕಾರಣಕ್ಕೋಸ್ಕರ ಅವನಿಗೆ ಮಾಹಿತಿಗಳನ್ನು ಒದಗಿಸ್ತಕ್ಕಂಥದ್ದು, ಅವನಿಗೆ ಸೌಕರ್ಯಗಳನ್ನು ಮಾಡತಕ್ಕಂಥದ್ದು ಒಂದು ಒಳ್ಳೆಯ ಕಾರ್ಯವನ್ನು ಇವತ್ತು ಸುವಿಧಾ ಕೇಂದ್ರಗಳ ಮುಖಾಂತರ ಮಾಡ್ತಾ ಇದ್ದಾರೆ. ಇವತ್ತು ಚಿರಾಗ್ ಭಟ್ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಸುವಿಧಾ ಕೇಂದ್ರದ ಮುಖಾಂತರ GSTಯನ್ನು ಜನಸಾಮಾನ್ಯರ ಬಳಿಗೆ ತಗೊಂಡು ಹೋಗತಕ್ಕಂಥ ಕೆಲಸ ಕಾರ್ಯವನ್ನು ನಡೆಯುವ ಈ ಕಾಲಘಟ್ಟದಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಮಿತ್ರ ಫಸಲ್ನ ನೇತೃತ್ವದಲ್ಲಿ ಇಡೀ ರಾಜ್ಯದ ಜವಾಬ್ದಾರಿಯನ್ನು ಹೊಂದಿದ್ದಾರೆ. ಇವತ್ತು ನಮ್ಮ ಜಿಲ್ಲೆಯ ಕೇಂದ್ರದ ಉದ್ಘಾಟನೆ ಆಗಿದೆ. ಇದಕ್ಕೆ ಶುಭವನ್ನು ಹಾರೈಸ್ತೇನೆ. ಎಲ್ಲರಿಗೂ ಉಪಕಾರವನ್ನು ಬಯಸ್ತೇನೆ. ಇವತ್ತು ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಒಂದು ಸುವಿಧಾ ಕೇಂದ್ರ GSTಯನ್ನು ಜನಸಾಮಾನ್ಯರ ಹತ್ತಿರ ತನಕ ತಲುಪಿಸುವಂಥ ಕೆಲಸ ಕಾರ್ಯಗಳಲ್ಲಿ ಕೇಂದ್ರ ಸರ್ಕಾರದ ಈ ಒಂದು ಯೋಜನೆಯನ್ನು ಸರಿಯಾಗಿ ಅನುಷ್ಠಾನ ಮಾಡುವಂಥ ದೃಷ್ಟಿಯಲ್ಲಿ ಇಲ್ಲಿ ಒಂದು
ಕೇಂದ್ರ ಉದ್ಘಾಟನೆ ಆಗಿದೆ. ಸಂಸದರು ಉದ್ಘಾಟನೆ ಮಾಡಿದ್ದಾರೆ. ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರು ಮತ್ತು ಪ್ರಮುಖರು ಎಲ್ಲ ಸೇರಿಸಿಕೊಂಡು ಈ ಉದ್ಘಾಟನೆ ಆಗಿದೆ. ಹಾಗಿರುವಾಗ ಫಜಲ್ ಮತ್ತು ಅವರ ತಂಡದವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಕೊಡ್ತೇನೆ. ಮತ್ತು ಈ ಒಂದು ಏನು ರೋಹಿತ್ ಭಟ್ ಅವರು ಈ ಒಂದು ವ್ಯವಸ್ಥೆಯನ್ನು ಇಡೀ ದೇಶದಲ್ಲಿ ಜನಸಾಮಾನ್ಯರು GSTಯ ಒಳಗಡೆ ವ್ಯಾಪಾರದ ಹಂತದಲ್ಲಿ ಅವರು ಸೇರಿಕೊಳ್ಬೇಕು. ಇದರ ಮುಖಾಂತರ ನಮ್ಮ ದೇಶದ ಒಟ್ಟು ಇನ್ನಷ್ಟು ಪರಿಣಾಮಕಾರಿಯಾಗಿ ನಮ್ಮ ಈ GSTಯ ಉದ್ದಿಮೆಗಳಲ್ಲಿ ಬರುವಂಥ ಎಲ್ಲ ವ್ಯಾಪಾರಸ್ಥರನ್ನು ತಂದು ಅದನ್ನು ವೃದ್ಧಿ ಮಾಡಿಸಬೇಕು ಅಂತ ಹೇಳುವಂಥ ಚಿಂತನೆಯೊಂದಿಗೆ GST ಪ್ರಾರಂಭವಾದಾಗ ಯಾವ ಮನಸ್ಥಿತಿ ಜನರಲ್ಲಿತ್ತು ಅದನ್ನು ಬದಲು ಮಾಡಿಸಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಈ ಕೆಲಸ ಕಾರ್ಯಗಳಾಗ್ತಾ ಇದೆ. ಇದಕ್ಕೆ ನಮ್ಮ ದೇಶದ ವಿತ್ತ ಸಚಿವರಿರ್ಬೋದು, ಇಲ್ಲ ಪ್ರಧಾನಮಂತ್ರಿಗಳಿಗೆ ಮತ್ತು ಎಲ್ಲರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಯನ್ನು ಕೊಡ್ತೇನೆ. ಮತ್ತು ಅದಲ್ಲದೆ ಜನಸಾಮಾನ್ಯರಿಗೆ ಈಗಾಗಲೇ GSTಗೆ ಒಳಪಟ್ಟಲ್ಲಿ ಪ್ರತಿಯೊಂದು ವಸ್ತುಗಳು ಬಹಳಷ್ಟು ಕಮ್ಮಿ ದರದಲ್ಲಿ ದೊರಕುವಂಥ ವ್ಯವಸ್ಥೆಗಳಾಗ್ತದೆ ಅಂತ ಹೇಳುವಂಥದ್ದು ನಾನು ಇತ್ತೀಚೆಗೆ ನನ್ನ ಉದ್ದಿಮೆ ಕ್ಷೇತ್ರದಲ್ಲಿ ನಾನು ನೋಡ್ತಾ ಇದ್ದೇನೆ. ಈಗ ನಾನು ಮೊನ್ನೆ ಒಂದು ಟಿವಿಯನ್ನು ಖರೀದಿ ಮಾಡಿದಾಗ ಈ ಹಿಂದೆ ಖರೀದಿ ಮಾಡಿದಾಗ ನನಗೆ ಎಷ್ಟು ಬೀಳ್ತಿತ್ತು ಅಂತ ಹೇಳುವಂಥದ್ದು ಅದೇ ಟಿವಿಯನ್ನು ನಾನು GST ಬಂದ ನಂತರ ಖರೀದಿ ಮಾಡಿದಾಗ ನನಗೆ 4,500 5,000 ರೂಪಾಯಿ ಕಮ್ಮಿ ಆಗಿದೆ. ಯಾಕಂತೇಳಿದ್ರೆ ನನಗೆ ಅದು ನನ್ನ ವ್ಯಾಪಾರದ ಉದ್ದಿಮೆಗಳಲ್ಲಿ ರೀಇಂಬರ್ಸ್ಮೆಂಟ್ ಆಗಿ ಸಿಗುವಂಥದ್ದು ಸಿಗ್ತದೆ. ಆದರೆ ಹಲವಾರು ಉದ್ದಿಮೆದಾರರಿಗೆ, ಸಣ್ಣದಿಂದ ದೊಡ್ಡ ಉದ್ದಿಮೆದಾರರು ಇದರಲ್ಲಿ ಸಣ್ಣ ಉದ್ದಿಮೆದಾರರಿಗೆ ಇದು ಗೊತ್ತಿಲ್ಲ. ಇದನ್ನು ತಿಳಿಸುವಂಥ ಕಾರ್ಯ ಈ ಸುವಿಧಾ ಕೇಂದ್ರದಿಂದ ಆಗ್ತದೆ. ಅದರ ಮುಖಾಂತರ ಈ ಜನಸಾಮಾನ್ಯಗಳು ಬಹಳಷ್ಟು ಈ ಒಂದು GSTಯ ವ್ಯವಸ್ಥೆಯಲ್ಲಿ ಬರಬೇಕು. ಅದರ ಮುಖಾಂತರ ನಮ್ಮ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಅಭಿವೃದ್ಧಿಗೊಳ್ಳಬೇಕು ಅಂತ ಹೇಳುವಂಥದ್ದು ಈ ಪ್ರಯತ್ನ ಆಗಿದೆ. ಹಾಗಾಗಿ ಎಲ್ಲರಿಗೂ ಕೂಡ ಶುಭಕಾಮನೆಗಳು, ಎಲ್ಲರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನು ಕೊಡ್ತಾ ಸರ್ಕಾರದ ಯೋಜನೆಯಂತೆ ಇವತ್ತು GST ಒಂದು ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಈ ಒಂದು ಕಾರ್ಯಕ್ರಮವನ್ನು ಸುವಿಧಾ ಕೇಂದ್ರದಲ್ಲಿ ಆರಂಭ ಮಾಡಿದ್ದಾರೆ. ಇವತ್ತು ಜನಸಾಮಾನ್ಯರು ಏನು ಹೇಳ್ತಾರೆ ಅಂದರೆ GST ಬಂದ ನಂತರ ನಮಗೆ ಒಂದು ವಸ್ತು ತಗೊಳ್ಬೇಕಾದ್ರೆ ಅಷ್ಟು ಕಟ್ಟಬೇಕು, ಇಷ್ಟು ಕಟ್ಟಬೇಕಂತ ಹೇಳಿ ಇದು ಆ ಒಂದು ಯಾರು ಉದ್ದಿಮೆ ಮಾಡ್ತಾರೋ ಅವರಿಗೆ ಕೈಗೆಟುಕುವ ರೀತಿಯಲ್ಲಿ ಯಾವುದೇ ಒಂದು ಒಳ್ಳೆಯ ಬಾಂಧವ್ಯವನ್ನು ಇಟ್ಟುಕೊಂಡು ಈ ಒಂದು ಕೇಂದ್ರ ಸರ್ಕಾರ ಎಷ್ಟು ಒಳ್ಳೆಯ ಯೋಜನೆಯನ್ನು ಮಾಡಿದೆ. ಈ ಯೋಜನೆ ಜನಸಾಮಾನ್ಯರಿಗೂ ಎಲ್ರಿಗೂ ಇದು ಅವರ ಮನಸ್ಸಿಗೆ ತಟ್ಟುವಾಗಿ ಈ ಒಂದು ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಉದ್ದಿಮೆಯನ್ನು ವೃದ್ಧಿಪಡಿಸುವುದಿರ್ಬೋದು ಅಥವಾ ಆರ್ಥಿಕ ಮಟ್ಟವನ್ನು ವೃದ್ಧಿಪಡಿಸುವಲ್ಲಿ ಕೇಂದ್ರ ಸರ್ಕಾರ ಯೋಜನೆಯನ್ನು ಮಾಡಿದೆ. ಎಲ್ಲರಿಗೂ ಇದರಿಂದ ಅನುಕೂಲವಾಗಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಿದ್ದೀನಿ. ಜೈ ಕರ್ನಾಟಕ, ಜೈ. ಧನ್ಯವಾದಗಳು. With the help of CNE-Hub, GST Suvidha Kendras, we intend to have increase in the revenue collections for the central government and the state government. At the same time, help all SMEs and MSMEs to be GST compliant and help them to handhold into the GST transition. Thank you. ಕೇಂದ್ರ ಸರ್ಕಾರದ GST ಯೋಜನೆಯ ಒಂದು ರೀತಿಯ ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಒಂದು ಕೇಂದ್ರ ಇದರ ಮೂಲಕ ಇವತ್ತು ಪ್ರಾರಂಭ ಆಗಿದೆ. ಇದರ ನೇತೃತ್ವವನ್ನು ಕರ್ನಾಟಕ ರಾಜ್ಯದಲ್ಲಿ ಫಜಲ್ ಮತ್ತು ಜಿಲ್ಲೆಯಲ್ಲಿ ನನ್ನ ಮಿತ್ರನಾದ ಉಚ್ಚಿಲ್ ಮತ್ತು ಅರವಿಂದ್ ಅವರು ತೆಗೆದುಕೊಂಡಿದ್ದಾರೆ. ಅವರಿಗೆ ಈ ಕೆಲಸದಲ್ಲಿ ದೇವರು ಪೂರ್ಣ ಸಹಕಾರ ಕೊಟ್ಟು ಇವರಿಗೆ ಆಶೀರ್ವಾದವನ್ನು ಮಾಡಲಿ, ಅವರ ಕೆಲಸ ಒಳ್ಳೆಯ ರೀತಿಯಲ್ಲಿ ಸಾಗಲಿ ಅಂತ ಹೇಳ್ತಾ ಭಾಳ ಒಳ್ಳೆಯ ಯೋಜನೆಯನ್ನು ಕೇಂದ್ರ ಸರ್ಕಾರ ತಂದಿದೆ. ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಟ್ಯಾಕ್ಸ್ಗಳನ್ನು ಈ ನಮ್ಮ ವ್ಯವಹಾರದಲ್ಲಿ ಮಾಡುವ ಮೂಲಕ ಟ್ಯಾಕ್ಸ್ ಅಂಶ ಜಾಸ್ತಿ ಆಗ್ತಿತ್ತು. ಆದರೆ GST ಏಕರೂಪದ ಒಂದು ಟ್ಯಾಕ್ಸ್, ಅದರ ಪರಿಣಾಮವಾಗಿ ಎಲ್ಲ ರಾಜ್ಯಗಳಲ್ಲಿಯೂ ಒಂದೇ ರೀತಿಯ ಟ್ಯಾಕ್ಸನ್ನು ಕಾಣುವ ಮೂಲಕ ಜನಸಾಮಾನ್ಯರಿಗೆ ಇದರ ಹೆಚ್ಚು ಲಾಭ ಸಿಗಲಿಕ್ಕೆ ಸಾಧ್ಯ. ಆದರೆ ಜನರನ್ನು ಅರ್ಥೈಸಿಕೊಳ್ಳಿಲ್ಲ ಅಂತ ಕಾಣುತ್ತೆ, ವ್ಯಾಪಾರಿಗಳು ಅರ್ಥೈಸಿಕೊಳ್ಳಿಲ್ಲ. ಇದರಿಂದ ಸಿಕ್ಕಂಥ ಲಾಭ ಏನಿದೆ ಅದನ್ನೀಗ ವಿಧಾನಸಭೆಯಲ್ಲಿ ಹೇಳಿದರು. ಒಂದು ವಸ್ತುವನ್ನು ಖರ್ಚು ಮಾಡಿದಾಗ ಅಥವಾ ಖರೀದಿ ಮಾಡಿದಾಗ ಎಷ್ಟು ಲಾಭ ಬರ್ತಾ ಇದೆ, ಆ ರೀತಿಯ ಲಾಭಗಳನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬ ವ್ಯವಹಾರಸ್ಥನೂ ಇದರಲ್ಲಿ ಸೇರಿಸಿಕೊಳ್ಳುವ ಮೂಲಕ, ಪ್ರತಿಯೊಬ್ಬ ಇಂಡಸ್ಟ್ರಿ, ಒಬ್ಬ ವ್ಯಾಪಾರಿ ಎಲ್ಲರೂ ಇದರಲ್ಲಿ ಕೈ ಜೋಡಿಸುವ ಮೂಲಕ ನಮ್ಮ ದೇಶದ ದೃಷ್ಟಿಯಿಂದ ದೇಶದ ಶಕ್ತಿಯನ್ನು ಈಗಾಗಲೇ GDP 8.2% ರೀಚ್ ಆಗಿದೆ. ಇನ್ನೂ ಅದು 10% ಹೋಗಬೇಕೆಂಬಂಥದ್ದು ನಮ್ಮೆಲ್ಲರ ಇರಾದೆ. ಇದಕ್ಕೆ ಪೂರ್ಣ ಒಂದು ಸಹಕಾರವನ್ನು ನಮ್ಮ ಎಲ್ಲ ಬಂಧುಗಳು ನೀಡುವ ಮೂಲಕ GSTಯಿಂದ ತಾವು ಪಡ್ಕೊಳ್ಬೇಕು ಲಾಭ, ದೇಶಕ್ಕೂ ಆದಾಯವನ್ನು ಹೆಚ್ಚಿಸುವಂತಹ ಕೆಲಸವನ್ನು ಮಾಡಲಿ ಎಂಬುದಾಗಿ ಹಾರೈಸುತ್ತಾ ಕಾರ್ಯಕ್ರಮ ಶುಭವನ್ನು ಹಾಗೂ ಫಜಲ್ ಮತ್ತು ತಂಡದವರ ಕರೆಗೆ ಹೋಗುಟ್ಟು ಬಂದಂಥ ಎಲ್ಲ ಆತ್ಮೀಯ ಸಹೋದರ ಸಹೋದರಿಗಳು, ಇವತ್ತು ಬೆಳೆದು ಬರ್ತಿರುವಂಥ ಮಂಗಳೂರು ನಗರಕ್ಕೆ ಒಂದು ಒಳ್ಳೆಯ ಒಂದು ಮೆರುಗನ್ನು ಕೊಡುತ್ತಾ ಫಜಲ್ರವರು ಮತ್ತು ಅವರ ತಂಡ
ಅಸ್ಗರ್ ಇರ್ಬೋದು, ಬಾಕಿದೆಲ್ಲರೂ ಸೇರಿಕೊಂಡು ಮಾಡಿದ್ದಾರೆ. ಈಗ ರಹೀಮ್ ಮುಜ್ಜಿಲ್ ಮತ್ತು ಅರುಣ್ರವರು ಅದನ್ನು ಬಹಳ ಒಳ್ಳೆಯ ಅಭಿವೃದ್ಧಿಪಡಿಸಲಿಕ್ಕೆ ಬಹಳ ಒತ್ತು ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರಿದ್ದಾರೆ, ನಮ್ಮ ತರುಣ ಹಾಗೂ ಪ್ರತಿಭಾವಂತ ಒಬ್ಬ MLA ನಮಗೆ ಇದ್ದಾರೆ ಮಂಗಳೂರು ನಗರದಲ್ಲಿ. ಅವರ ಆದರ್ಶತೆಯನ್ನು ಕಲಿಯೋಣ. ಜೊತೆಗೆ ಇವತ್ತು GST ಎಂಬ ಒಂದು ಪದ್ಧತಿಯನ್ನು ಸರ್ಕಾರ ಯಾಕೆ ತೆಗೆದುಕೊಂಡು ಬಂದಿದೆ ಎಂಬುದಕ್ಕೆ ಬಹಳ ಕಾರಣಗಳಿರ್ತದೆ. ಅದನ್ನು ಯಾರಿಗೂ ಗೊತ್ತಿಲ್ಲ. ನಿಮಗೆ ಗೊತ್ತಿರಬಹುದು, ಬಹಳ ಕಡೆ ಇದಕ್ಕೆ ಮುಂಚೆ GST ಪದ್ಧತಿ ಬಂದಂಥ ಸಮಯದಲ್ಲಿ ಬಹಳಷ್ಟು ಜನರು ಇದನ್ನು ಲೂಟಿ ಮಾಡಿದ್ದಾರೆ. ಅದು ಆಗಬಾರದು. ಅದು ಒಳ್ಳೆಯ ರೀತಿಯಲ್ಲಿ ಸರ್ಕಾರಕ್ಕೆ ಏನು ನಿಗದಿತ ಇದಿದೆ, ಅದಕ್ಕೆ ಸುಂಕ ಇದೆ, ಅದನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗ ಆಗಬೇಕು. ಜನಸಾಮಾನ್ಯರಿಗೆ ಒಳ್ಳೆ ರೀತಿಯಲ್ಲಿ ಇದು ಹಬ್ಬಬೇಕು ಎಂಬ ಒಂದು ವಿಚಾರದಲ್ಲಿ ಇವತ್ತು ಇಂಥ ಕೇಂದ್ರಗಳನ್ನು ಅಲ್ಲಲ್ಲಿ ಅಳವಡಿಸಿಕೊಂಡು ಅದಕ್ಕೆ ಬೇಕಾದಂಥ ನಮ್ಮ ಇದರ ರಾಷ್ಟ್ರದ ಮಟ್ಟದ ಅಧಿಕಾರಿ ಅಂತ ಭಟ್ರವರ ಒಂದು ಚಿರಾಗ್ ಭಟ್ರವರ ಒಂದು ಇದರಿಂದ ಬಹಳ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಖಂಡಿತ ಇದೊಂದು ಒಳ್ಳೆಯ ವಿಚಾರ ಆಗಿದೆ. ಈಗ ನಾನು ನಿಮ್ಮಲ್ಲಿ ಕೇಳೋದಿಷ್ಟೇ, ಪತ್ರಕರ್ತ ವಿಭಾಗದವರು ಇದನ್ನು ಏನು ಮಾಡಬೇಕು. ಈಗ ಫಜಲ್ರವರು ಬಹಳ ಕಷ್ಟಪಟ್ಟು ಯಾವುದೋ ವಿದೇಶದಲ್ಲಿ ದುಡಿದುಕೊಂಡು ಬಂದು ಒಳ್ಳೆಯ ಆಫೀಸನ್ನು ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಅವರು ಇನ್ನು ಬೆಳೆದು ಬರಬೇಕಾದ್ರೆ ನಿಮ್ಮ ಸಹಕಾರ ಬಹಳ ಅಗತ್ಯ ಇದೆ. ನೀವು ಪತ್ರಕರ್ತ ವಿಭಾಗದವರು ಇದನ್ನು ಒಳ್ಳೆ ರೀತಿಯಲ್ಲಿ ಪ್ರದರ್ಶನ ಮಾಡಿದಾಗ, ಸಮಾಜಕ್ಕೆ ತಿಳಿಸಿದಾಗ ಖಂಡಿತ ಈ ಸಂಸ್ಥೆ ಬಹಳ ಒಳ್ಳೆ ರೀತಿಯಲ್ಲಿ ಬೆಳೆದು ಬರುತ್ತದೆ ಎಂಬುದನ್ನು ನಾನು ಹೇಳ್ತಾ. At the same time, I'm very unhappy because I am very happy because this is such a beautiful crowd from Mangalore. The cream of Mangalore is very much here. I want to point out one thing. We are missing the wood for the tree. GST is only one thing that we do in CNE Hub. CNE Hub means Compute Network. Friends, the biggest revolution this country has seen since independence is the decision not to take GST in, but to take it digital. Because for human beings, the biggest revolution that has happened since the advent of speaking or writing, that is language, is the digital revolution. Because the moment you touch your computer in the network, you are touching the globe. You are touching the cosmos. You are touching the machine which is going to Mars. You're touching everything. Now, what CNE Hub and our group is bringing is, we are taking you to digital life. That is, we are going to get you touched to the rest of the world. Digital life, without which life is not there. Today, everything is digital. You want your food, you want to go flying, you want to do anything. It is all there. Now, what we are doing, we are actually bringing down rocket science, a lot of things, because GST and the 12 taxes, it is a bundle, 388 pages of laws. It is all a big bundle. We are bringing all that into your desktop for simple seven columns of simple Excel sheet entry. The rest, Chirag Bhatt's team will take care. We are bringing rocket science to normal life. We are interfacing life with governance. We are with the government on digitizing India for a great India, for a greatest India. Thank you very much for coming. Thank you for all listening. ಎಲ್ಲ ಗಣ್ಯರಿಗೆ ಮತ್ತು ಬಂದಂತ ನಮಗೆಲ್ಲರಿಗೂ ನಮ್ಮ ಮಧ್ಯೆ ಮುನೀರ್ ಹಾಜಿಯವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತಾ ಇದ್ದೇನೆ. ಬಂದಂತ ಎಲ್ಲರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು